ಗೊಂದಲದ ಗೂಡಾಗಿರುವ ಅಡಕೆ ನಿಷೇಧ ಹಾಗೂ ನೇತ್ರಾವತಿ ತಿರುವು ಕುರಿತು ಜಿಲ್ಲೆಗೆ ಶನಿವಾರ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಪ್ರತಿಕ್ರಿಯೆ ನೀಡದಿರುವುದು ವಿಷಾದನೀಯವಾಗಿದ್ದು ಬಿಜೆಪಿಯ ಎರಡು ಮುಖ ಅನಾವರಣಗೊಂಡಿದೆ ಎಂದು ಕಾಂಗ್ರೆಸ್ ವಕ್ತಾರ ಕುಂಬ್ರಾ ದುರ್ಗಾ ಪ್ರಸಾದ್ ರೈ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಅಡಕೆಯಲ್ಲಿ ವಿಷಕಾರಕ ಅಂಶ ಇದೆ ಎಂಬ ತಜ್ಞರ ಹೇಳಿಕೆಯ ಪ್ರಕಾರದಂತೆ ಕೇಂದ್ರ ಸರ್ಕಾರ ಅಡಕೆ ನಿಷೇಧದ ಭೀತಿಯನ್ನ ಹುಟ್ಟಿಸಿದೆ. ಇನ್ನೊಂದೆಡೆ ಅಡಕೆ ನಿಷೇಧ ಕುರಿತು ಗೊಂದಲ ಇಲ್ಲ, ಅಡಕೆ ಆಹಾರ ವಸ್ತು ಎಂದು ಹೇಳಿಕೆ ನೀಡಿ ಅಡಕೆ ಕುರಿತು ವಿವಾದ ಉಂಟು ಮಾಡಿರುವುದು ಕಾಂಗ್ರೆಸ್ ಪಕ್ಷ ಎಂದು ಬಿಜೆಪಿಯವರು ಜಿಲ್ಲೆಯ ಸಂಸದರು ಹೇಳುತ್ತಿದ್ದಾರೆ. ಆದರೆ ಈ ಕುರಿತು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಶನಿವಾರ ಜಿಲ್ಲೆಗೆ ಆಗಮಿಸಿದ ಸಂದರ್ಭದಲ್ಲಿ ಅಡಕೆ ನಿಷೇಧದ ಕುರಿತು ಯಾವುದೇ ಚಕಾರ ಬಿತ್ತಿಲ್ಲ. ಅಡಕೆ ನಿಷೇಧವಿಲ್ಲ ಎಂಬ ಆಶ್ವಾಸನೆಯನ್ನಾದರೂ ಕೊಡಬೇಕಿತ್ತು. ಅಡಕೆ ವಿಚಾರದಲ್ಲಿ ಜಿಲ್ಲೆಯ ಅಡಕೆ ಬೆಳೆಗಾರರಿಗೆ ನೋವು ಕೊಟ್ಟಿರುವ ವಿಚಾರವಾದ್ದರಿಂದ ಈ ಕುರಿತು ವಿಮರ್ಶೆಯನ್ನಾದರೂ ಮಾಡಬಹುದಿತ್ತು. ಅಲ್ಲದೆ ಕಳೆದೊಂದು ವರ್ಷಗಳಿಂದ ನೇತ್ರಾವತಿ ತಿರುವು ಕುರಿತು ಹೋರಾಟಗಳು ಜಿಲ್ಲೆಯಲ್ಲಿ ಹಲವಾರು ಸಂಘಟನೆಗಳಿಂದ ನಡೆಯುತ್ತಾ ಬಂದಿದೆ. ನೇತ್ರಾವತಿ ಮತ್ತು ಹೇಮಾವತಿಯನ್ನ ಸೇರಿಸುತ್ತೀವಿ ಎಂದು ತುಮಕೂರಿನಲ್ಲಿ ನಡೆದ ಸಭೆಯೊಂದರಲ್ಲಿ ಹೇಳಿಕೆ ನೀಡಿರುವ ಪ್ರಧಾನಿ ಮೋದಿ ಅವರು ನಮ್ಮ ಜಿಲ್ಲೆಯಲ್ಲಿ ಹೋರಾಟಗಳನ್ನು ಮಾಡುತ್ತಲೇ ಬಂದಿರುವ ನೇತ್ರಾವತಿ ತಿರುವು ವಿವಾದದ ಕುರಿತು ಹೇಳಿಕೆಗಳನ್ನೇ ನೀಡಿಲ್ಲ. ಆದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನಾಡಿ ನೇತ್ರಾವತಿ ತಿರುಗಿಸುವುದು ಹಾಗೂ ಜೀವಫಲ ಅಡಕೆ ನಿಷೇಧದ ಕುರಿತು ಯಾವುದೇ ಹೇಳಿಕೆಗಳನ್ನು ನೀಡದಿರುವುದು ವಿಷಾದನೀಯವಾಗಿದೆ ಎಂದರು. ಕಾರಣ ಯಾರು, ಕಾರಣ ಏನು ಅಂತ ನಮಗೆ ಬೇಕಾದಲ್ಲ. ಅಡಿಕೆಯನ್ನ ಅದು ವಿಷಕಾರಕ ಅಲ್ಲ, ಅದನ್ನು ಬ್ಯಾನ್ ಮಾಡುವುದಿಲ್ಲ ಅಂತ ಒಂದು ಆಶ್ವಾಸನೆ ನಮಗೆ ಬೇಕಿತ್ತು. ಅತ್ಯಂತ ತುಂಬ ನಿರಾಶೆ ಹುಟ್ಟಿಸಿದಂಥ ಒಂದು ವಿಚಾರ ನಿನ್ನೆಯ ದಿನ ನಡೆಯಿತು. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕರಾಳ ದಿನ ಅಂತ ಹೇಳ್ಬೋದು ನಿನ್ನೆಯನ್ನು. ಯಾಕಂತ ಹೇಳಿದರೆ ಅಡಿಕೆಯ ಬಗ್ಗೆ ನಮ್ಮದು ಅದು ಜೀವ, ಅಡಿಕೆ ಇಲ್ಲದಿದ್ದರೆ ನಾವಿಲ್ಲ ಯಾರು ಕೂಡ. ಅದರ ಬಗ್ಗೆ ಮಾತಾಡದೆ ಅದೇ ಕಾಂಗ್ರೆಸ್ ಕಾರಣ ಅಂತ ಹೇಳಿ ಹೋದರೆ ಸಾಕಾಗುವುದಿಲ್ಲ. ಎರಡನೇದಾಗಿ ಒಂದು ಹೋರಾಟ ನಡೀತು, ನೇತ್ರಾವತಿ ಉಳಿಸೋ ಹೋರಾಟ. ಅದಕ್ಕೆ ನಮ್ಮ ಸಂಸದರು ಅವರು ಇವರು ಎಲ್ಲ ಹೋರಾಟ ಮಾಡಿದ್ದು. ನಾವು ಕೂಡ ಅದರಲ್ಲಿ ಪಾಲ್ಗೊಂಡದ್ದು. ಅಂದರೆ ತುಮಕೂರಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ, ನಾವು ನೇತ್ರಾವತಿ ಮತ್ತು ಹೇಮಾವತಿಯನ್ನು ಸೇರಿಸ್ತೇವೆ ಅಂತ. ಹೇಮಾವತಿ ನೀರೀಚೆ ಬರುವುದಿಲ್ಲ, ನೇತ್ರಾವತಿ ನೀರಾಚೆ ಹೋಗುದು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಇಸಾಕ್ ಸಾಲ್ಮರ, ನಗರ ಪ್ರಚಾರ ಸಮಿತಿಯ ಅಧ್ಯಕ್ಷ ಭಾಸ್ಕರ ಕೋಡಿಂಬಾಳ, ಎಪಿಎಂಸಿ ಸದಸ್ಯ ಶಕೂರ್ ಹಾಚಿ, ರಾಮನಾಯಕ್ ಪಾಣಾಚೆ ಉಪಸ್ಥಿತರಿದ್ದರು.